ತೊಕ್ಕೋಡು ಬಸ್ ಸ್ಟ್ಯಾಂಡ್ದ ವಾಣಿಜ್ಯ ಮಳಿಗೆದ ಪಿರವ್ ಭಾಗದ ತಾದಿ ಅಭಿವೃದ್ಧಿ ಕಾಮಗಾರಿಗೆ ಅಂಗಾರೆ ಶಾಸಕರು ಶ್ರೀ ಯುಟಿ ಖಾದರ್ ಶಿಲಾನ್ಯಾಸ ನಡಪಾಯಿರು. ಕುಡ್ಲರ್ದ ಬೊಕ್ಕ ದಿಂಜ ಅಭಿವೃದ್ಧಿ ಆವೊಂದುಪ್ಪುನ ಪ್ರದೇಶ ತೊಕ್ಕೋಡು ಆದಿತ್ತದು. ಈ ಪ್ರದೇಶನು ಮಾದರಿಯಾದ ಮಲ್ಪನ ನಿಟ್ಟಿಡು ಅಭಿವೃದ್ಧಿ ಬೇಲೆ ಮಲ್ತೊಂದುಲ್ಲೆರು. 35 ಲಕ್ಷದ ಕಾಂಕ್ರೀಟ್ ಕಾಮಗಾರಿ, ಬರ್ಸ ನೀರು, ಒಳಚರಂಡಿ, ಲೈಟಿಂಗ್ ಸೇರಿನಂಚ ಮೂಲ ಸೌಕರ್ಯದ ಒಟ್ಟಿಗೆ ಎಡ್ಡ ವ್ಯಾಪಾರಿ ಕೇಂದ್ರ ಆದ ನಿರ್ಮಾಣ ಮಲ್ಪರ ಯೋಜನೆ ರೂಪಿಸಾದನು. ಗುಣಮಟ್ಟದ ಕಾಮಗಾರಿದ ನಿಟ್ಟಿಡು ಸ್ಥಳೀಯರ್ಲ ಮೇಲುಸ್ತುವಾರಿ ವಹಿಸೋಡು ಪಣದ ಶ್ರೀ ಯುಟಿ ಖಾದರ್ ತಿಳಿಪಾಯಿರು. ತೊಕ್ಕೋಡು ಜಂಕ್ಷನ್ ಇವತ್ತು ಅಭಿವೃದ್ಧಿ ಹೊಂದುವಂಥ ಒಂದು ಪ್ರದೇಶ. ಇವತ್ತು ಮಂಗಳೂರು ಪೇಟೆ ಬಿಟ್ಟರೆ ನೆಕ್ಸ್ಟ್ ಇವತ್ತು ಜಂಕ್ಷನ್ ಕೊಂಪೆಲ್ ನಂತರ ಸಿಕ್ಕುವಂಥ ಅತ್ಯಂತ ದೊಡ್ಡ ಜಂಕ್ಷನ್, ಅಭಿವೃದ್ಧಿ ಜಂಕ್ಷನ್ ಯಾವುದಂತಿಲ್ಲ ತೊಕ್ಕೋಡು ಪ್ರದೇಶ. ಈ ಪ್ರದೇಶದಲ್ಲಿ ಇವತ್ತು ಉತ್ತಮವಾದ ಬಸ್ ಸ್ಟ್ಯಾಂಡ್ನ ನಿರ್ಮಾಣ ಕೂಡ ಇವತ್ತು ಮಾಡಿದ್ದಿದೆ. ಈ ಒಂದು ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಭಾಳಷ್ಟು ಜನಸಾಮಾನ್ಯರು, ಸಣ್ಣ ಪುಟ್ಟ ವಾಹನಗಳು ಕೂಡ ಈ ಪ್ರದೇಶಕ್ಕೆ ಹೋಗುವಂಥದ್ದು. ಇವತ್ತು ವರ್ಷ ನಮ್ಮ ಕಳೆದ ಸಂದರ್ಭದಲ್ಲಿ ಇದಕ್ಕೆ ನಗರಸಭೆಗೆ ವಿಶೇಷ ಅನುದಾನ ಬಂದಾಗ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ನಾವು ಎಷ್ಟು ನಮಗೆ ಯಾವತ್ತು ಅನುದಾನ ಬಂದಿದೆ, ಇವತ್ತೊಂದು ಮಾದರಿ ರಸ್ತೆಯಾಗಿ ಮಾಡಲಿಕ್ಕೆ ಬೇಕು, ಮಾಡೆಲ್ ರಸ್ತೆಯಾಗಿ ಮಾಡಲಿಕ್ಕೆ ಬೇಕಾಗುವಂಥ ಪ್ಲ್ಯಾನೆಲ್ಲ ಕೂಡ ನಾವು ಇವತ್ತು ಪ್ರೈವೇಟರ ಸಹಕಾರ ತಗೊಂಡು ನಮ್ಮ ನಗರಸಭೆ ಮುಖಾಂತರ ಅಧಿಕಾರಿ ಇವತ್ತು ಮಾಡಿದ್ದಾರೆ. ಇವತ್ತು ನಮ್ಮ ಇತರಿಗೆ ಅದು ಟೆಂಡರ್ ಕೂಡ ಆಗಿದೆ. ಇವತ್ತು ನಾವು ಕೆಲಸ ಪ್ರಾರಂಭ ಮಾಡ್ತೇವೆ. ಸುಮಾರು 36 ಲಕ್ಷ ರೂಪಾಯಿ ಈ ಒಂದು ರಸ್ತೆಗೆ ನಾವು ಇವತ್ತು ಇಟ್ಟಿದ್ದೇವೆ. ಅದು ಕಾಂಕ್ರೀಟೀಕರಣ, ಮಳೆ ನೀರು ಹೋಗಲಿಕ್ಕೆ ಸುಸಜ್ಜಿತವಾದ ಒಂದು ಒಳಚರಂಡಿ ಮತ್ತು ಅಭಿಷೇಕ ಬಂದ ನಮ್ಮ ಸೈಡ್ಗೆ ಕಂಪೌಂಡ್ ವಾಲ್ ಎಲ್ಲಿ ಬರಬೇಕಾಗಿ ಒಂದು ಕಂಪೌಂಡ್ ವಾಲ್ ಮತ್ತು ಮೂಲಭೂತ ಸೌಕರ್ಯ ಕೊಡುವಂಥ ಲೈಟಿಂಗ್ ಇಲ್ಲಿಂದ ವ್ಯವಸ್ಥೆ ಮಾಡಿಕೊಂಡು ಒಂದು ಮಾದರಿ ರಸ್ತೆಯಾಗಿದ್ದುಕೊಂಡು ಒಂದು ಉತ್ತಮವಾದ ಇವತ್ತು ವ್ಯಾಪಾರದ ಒಂದು ಕೇಂದ್ರವಾಗಿ ಪರಿವರ್ತನೆ ಇವತ್ತು ಆಗ್ತದೆ. ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬರ್ತೇನೆ. ಈ ಒಂದು ರಸ್ತೆ ಉತ್ತಮವಾದ ನಂತರ ನಾವೆಲ್ಲ ಕೂಡ ಇವತ್ತು ಉತ್ತಮವಾದ ಆ ಶಾಪನ್ನು ವ್ಯವಸ್ಥೆ ಮಾಡಿ ಇದಕ್ಕೆ ಜನಸಾಮಾನ್ಯರಿಗೆ ಏನೆಲ್ಲ ಅಗತ್ಯದ ವಸ್ತುಗಳಿದೆಯಾ ಆ ಅಗತ್ಯ ವಸ್ತುಗಳ ಒಂದು ವಿಶೇಷವಾದ ಮಳಿಗೆಯನ್ನು ಕೂಡ ನಾವಿಲ್ಲಿ ಪ್ರಾರಂಭ ಮಾಡಿ ಕಾನೂನಿಗೆ ಅನುಗುಣವಾಗಿ ಜನಸಾಮಾನ್ಯರಿಗೆ ನಾವು ಇವತ್ತು ಕೊಡ್ತೇವೆ. ಅದಕ್ಕೆ ಈ ಒಂದು ಕೆಲಸ ಸಂದರ್ಭದಲ್ಲಿ ಸಂಪೂರ್ಣವಾದ ಸಹಕಾರ ಕೂಡ ಕೊಡಬೇಕು. ಮತ್ತು ಇದು ಗುಣಮಟ್ಟ ಮತ್ತು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಇವತ್ತು ಮೇಲುಸ್ತುವಾರಿ ಕೂಡ ಊರವರು ವಹಿಸ್ಕೊಳ್ಬೇಕು. ಇದು ನಮ್ಮ ರಸ್ತೆ ಅಲ್ಲ, ನಾವು ಯಾವ ಒಮ್ಮೆ ಬರೋದು, ಇದು ಊರವರ ರಸ್ತೆ. ನಾವು ಅನುದಾನ ಬಿಡುಗಡೆ ಮಾಡಿ ಕೆಲಸ ಮಾಡಿಸ್ಬೋದು. ಅದರ ಮೇಲುಸ್ತುವಾರಿ ನೋಡಿಕೊಳ್ಳುವುದು, ಸಹಕಾರ ಮಾಡುವಂಥದ್ದು, ಈ ರಸ್ತೆಯನ್ನು ಅತ್ಯುತ್ತಮ ಮಾಡುವಂಥ ಜವಾಬ್ದಾರಿ ಅದು ಈ ಊರಿನವರ ಜವಾಬ್ದಾರಿ. ಅವರೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಎಲ್ಲ ನಮ್ಮ ಇದಕ್ಕೆ ವಿಶೇಷ ಸಹಕಾರ ನಾವು ನಮ್ಮ ಶಶಿಕಾಂತ್ ಅವರು, ವಜೀಲ್ ಅವರು, ಅಲಿಪುರವರು, ಭಾರತೀಯರವರು, ಅದೇ ರೀತಿ ನಮ್ಮ ಅಶ್ರಫ್ ಮೊಹಮ್ಮದ್ ಮುಖರ್ಜಿಯವರವರು, ಕುಲಿಮೋನ್ ಅಕ್ಕನವರು, ಅದೇ ರೀತಿ ಮೊಹಮ್ಮದ್ ಮುಸ್ತಫರವರು, ಸುಮಾನ್ ಅವರು, ವಿಶ್ವವಿಲ್ಲಾಲ್ ಅವರು, ಸುರೇಶ್ ಸಂತೋಷ ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ನನಗೆ ಅತ್ಯಂತ ಸಂತೋಷ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ನಗರಸಭೆತ್ತಿನ ಕಾಸನ್ನು ವಾರ್ಡ್ದ ಕೊಲ್ಲದೆ ಹೋಗ್ತದೆ ಎಲ್ಲ ಬನ್ನಿ ಊರಾಗಿ ಒಂಜಿ ರೋಡ್ ಮಾಡ್ಬೋದ 30 ಲಕ್ಷ ಬರ್ತೀನಿ ಒಂಜಿಂಜಿ ವಾರ್ಡ್ ಪಾಠ 1 ಲಕ್ಷ ಆಗ್ಬೋದು. ಅಪ್ಪ ಹೆಂಗೆ ಒಂದು ಇಪ್ಪತ್ತು ಮೀಟಿ ಮಾಡ್ಬೋದು. ನಮ್ಮ 1 ಲಕ್ಷ ರೂಪಾಯಿ ದಾದಕ್ಕೆ ಗೊತ್ತಾಗ್ಲಿ ಈ ರೋಡ್ ಇಡೀ ಊರ್ದ ಪೂರ ವಾರ್ಡ್ದ ಪೂರ ಫುಲ್ ಬರ್ತದೆ. ನನ್ನ ಸ್ಮಾರ್ಟ್ ರೋಡ್ ಆಡೋದು ಬಂದು ಮತ್ತು ಐಕು ಬೋರ್ಡಿನ ಪ್ಲ್ಯಾನ್ ಮಲ್ಪದು ಇದನ್ನು ಕೆಲಸ ಎಲ್ಲ ಅವ ರೀತಿ ಯಾವುದು ಮುಖ್ಯಮ್ಮ ಶುರು ಕೆಲಸ ವೆರಿ ಗುಡ್. ಓಕೆ ವೆರಿ ಗುಡ್. ಲೈಸೆನ್ಸ್ ಹೌದಾ? ಇದು ಈ ರೋಡ್ಲ ಏನು ಹೊರಗೆ ಕೆಲಸ ಶುರು ಮಲ್ತಂದ ಇದನ್ನ ಸ್ಟಾಪ್ ಆಗಿರೋ ಬಂದ ಬರ್ದ ಅವು ಚೀಜ ಕೊಯ್ಯೆ ಜಲ್ಲಿ ಪೂರ ಸ್ಟಾಕ್ ಮಾಡ್ಕೊಳ್ಳಿ ಶುರು ಕೆಲಸ ಕೆಲಸ ಇದರಿಂದ ಹೊರ ಶುರು ಬಂದ ಪಟ ಮುಗಿಯೋದು. ಇನ್ನು ಮೇಯ್ನ್
ರೋಡ್ ఒక ಮಲ್ಪಿನಲ್ಲ ಫಿನಿಶಿಂಗ್ ಆದ ಶೋಕುಡು ಸೈಡ್ ಫಸ್ಟ್ ರೋಡ್ ನಮ್ಮ ಸೈಡ್ ಕಾಂಪೌಂಡ್ ಫಸ್ಟ್ ಕಟ್ಟಲಿ ಅಲ್ಲ ಎರಡು ಸೈಡ್ ಅಂಗಡಿ ಬರ್ತದೆ ಇನ್ನು ಆದ ಬಂದಾಗ ದೆನ್ ಶೋಕುಡು ಕಾಂಕ್ರೀಟ್ಲ ಇಂಟರ್ಲಾಕ್ಲ ತೋಡ್ಲ ಅದು ಎರಡು ಸೈಡ್ ಇಲ್ಲ ಪೂರಕ್ಲ ಅಂಗಡಿ ಬರುವ ಕಾನೂನು ಪ್ರಕಾರ ಅದು ಏನೋ ಸಣ್ಣ ಮಾರ್ಕೆಟ್ಲಕ್ಕೆ ವೆಹಿಕಲ್ ಬಯರ್ ಇಚ್ಚಿ ಕಾಲು ನಡ್ಕೊಂಡು ಬಯರ್ ಮಾತ್ರ ಅಂಗಡಿ ಜನಕ್ಕೆ ಒಂದೇ ನಮ್ಮ ಎಂತ ನಮ್ಮ ಸ್ಟ್ರೀಟ್ ಐಡಿಯಲ್ ಹೈಸ್ಕೂಲ್ ಸ್ಟ್ರೀಟ್ ಇತ್ತು ಆ ಟೈಪ್ ಕೂಡ ಎಡ್ಡೆಡ್ಡೆ ಅಂಗಡಿ ಬಂದು ಎರಡು ಸೈಡ್ ಇಲ್ಲ ಅಂಚಿನ ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜಾ, ಅಯೂಬ್ ಮಂಜಿಲಾ, ಭಾರತಿ, ಶಶಿಕಲಾ, ಮಾಜಿ ಅಧ್ಯಕ್ಷರು ಹುಸೇನ್ ಕುഞ്ഞിമോನು, ಮುಸ್ತಫಾ ಅಬ್ದುಲ್ಲಾ, ಮೊಹಮ್ಮದ್ ಮುಕಚ್ಚೇರಿ, ಅಶ್ರಫ್, ಮಾಜಿ ಸದಸ್ಯರು ದಿನೇಶ್ ರೈ, ಕಾಂಗ್ರೆಸ್ ಪ್ರಮುಖರು ಶ್ರೀಧರ್ ಆಳ್ವಾ, ಬಶೀರ್ ಮುಂಡೋಳಿ, ಪುರುಷೋತ್ತಮ್ ಶೆಟ್ಟಿ, ಮನ್ಸೂರ್ ಅಳೆಕಳ, ಕರೀಂ ಅಳೆಕಳ, ಕಿಶೋರ್ ಭಟ್ನಗರ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು.